ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕ್. ಕರಾವಳಿಯಲ್ಲೇ ಸೌಹಾರ್ದದ ಮತ್ತು ಸರ್ವಧರ್ಮೀಯರು ಜೊತೆಯಾಗಿ ನಿಂತು ಸೌಹಾರ್ದದ ಬಗ್ಗೆ ಮಾತನಾಡುವ ಕಾರ್ಯಕ್ರಮ ಮಾಡುವಂಥ ಅತ್ಯಂತ ಜರೂರತ್ತು, ಅತ್ಯಂತ ಅನಿವಾರ್ಯತೆ ಇವತ್ತಿನ ಸಂದರ್ಭದಲ್ಲಿದೆ. ಈ ನಿಟ್ಟಿನಲ್ಲಿ ಸಾಮರಸ್ಯ ಮಂಗಳೂರು ಸಂಸ್ಥೆಯವರು ಇದೇ ಭಾನುವಾರ ಮೇ 29ರ ಭಾನುವಾರ ಸಂಜೆ 4 ಗಂಟೆಗೆ ಮಂಗಳೂರಿನ ಸಿವಿ ನಾಯಕ್ ಹಾಲ್ನಲ್ಲಿ ಸೌಹಾರ್ದ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಈ ಸಮ್ಮೇಳನದ ವಿಶೇಷದ ಬಗ್ಗೆ, ಈ ಸಮ್ಮೇಳನದ ಹಿನ್ನೆಲೆ ಮತ್ತು ಯಾರ್ಯಾರು ಬರ್ತಾ ಇದ್ದಾರೆ, ಏನೇನು ವಿಚಾರಗಳಿದ್ದಾವೆ, ಈ ನೆಲೆಯಲ್ಲಿ ಇವತ್ತಿನ ಈ ಒಂದು ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ ಮಂಜುಳಾ ವೈ ನಾಯಕ್, ಆಮೇಲೆ ಜೆರಾರ್ಡ್ ಟವರ್ಸ್ ಅವರು ಮತ್ತು ಮೊಹಮ್ಮದ್ ಕುಂಜತ್ತ ಬೈಲ್ ಅವರು. ನಾನು 3 ಮಂದಿಯನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯನ್ನು ಸ್ವಾಗತ ಮಾಡ್ತೇನೆ. ಮೇಡಮ್, ಹಾಗೆ ಟವರ್ಸ್ ಅವರೇ, ಕುಂಜತ್ತ ಬೈಲ್ ಅವರೇ, ನಮಸ್ತೆ. ನಮಸ್ತೆ ನಮಸ್ತೆ. ಮಂಜುಳಾ ನಾಯಕ್ ಅವರು ಸಾಮರಸ್ಯ ಮಂಗಳೂರು ಈ ಒಂದು ಸಂಘಟನೆಯ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಜೆರಾರ್ಡ್ ಟವರ್ಸ್ ಅವರು ಸಾಮಾಜಿಕ ಕಾರ್ಯಕರ್ತರಾಗಿ ಜನಪರಿತರು. ಜೊತೆಗೆ ಈ ಒಂದು ಸಮ್ಮೇಳನದಲ್ಲಿ ಕೂಡ ಅವರು ಓರ್ವ ಸಂಚಾಲಕರು. ಮೊಹಮ್ಮದ್ ಕುಂಜತ್ತ ಬೈಲ್ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಅವರು. ಜೊತೆಗೆ ಇವತ್ತಿನ ಈ ಒಂದು ಸೌಹಾರ್ದ ಸಮ್ಮೇಳನದ ಸಾಮರಸ್ಯ ಸಮಿತಿಯಲ್ಲಿ ಅವರು ಕೂಡ ಒಬ್ಬರು ಸಂಚಾಲಕರು. ನಾನು ಈಗಾಗಲೇ ಹೇಳಿದ ಹಾಗೆ ಸರ್ವಧರ್ಮೀಯರ ಸಹಭಾಗಿತ್ವದಲ್ಲಿ ನಡೀತಾ ಇರುವಂಥ ಒಂದು ಸೌಹಾರ್ದ ಸಮ್ಮೇಳನ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮ ಭಾನುವಾರ ಇದೇ ಭಾನುವಾರ ಮೇ 29ರ ಭಾನುವಾರ 4 ಗಂಟೆಗೆ ಮಂಗಳೂರಿನ ಸಿವಿ ನಾಯಕ್ ಹಾಲ್ನಲ್ಲಿ ನಡೀತದೆ. ಸುಮಾರು 4ರಿಂದ 6 ಗಂಟೆ ತನಕ ನಡೆಯುವಂಥದ್ದು ಕಾರ್ಯಕ್ರಮದ. ಇಡೀ ಒಂದು ಕಾರ್ಯಕ್ರಮವನ್ನು ರೂಪುರೇಷೆಗೊಳಿಸಲಿಕ್ಕೆ ಮಂಜುಳಾ ನಾಯಕ್ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಅನೇಕ ಮಂದಿಯನ್ನು ಮತ್ತು ಎಲ್ಲ ಧರ್ಮೀಯರನ್ನು ಅವರು ಒಟ್ಟು ಸೇರಿಸಿಕೊಂಡು ನಿಜ ಅರ್ಥದ ಸಾಮರಸ್ಯದ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಎಸ್ ಮೇಡಮ್, ಈ ಕಾರ್ಯಕ್ರಮ ಮಾಡಲಿಕ್ಕೆ ಏನು ಕಾರಣ, ನೀವು ನಿರ್ಧಾರ ಮಾಡಿಕೊಂಡದ್ದು ಅಥವಾ ನಿಮ್ಮ ಬಳಗದವರು ಯಾವ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಹೊರಟ್ರಿ? ಇದಂದ್ರೆ ನಾನೊಬ್ಬಳೇ ಮಾಡಿದ್ದಲ್ಲ, ಇದಕ್ಕೊಂದು ಕೈ ಸೇರಿ ಚಪ್ಪಾಳೆ ಆಗುದಿಲ್ಲ. ಖಂಡಿತ. ಹಾಗೆ ನಾನು ಎಲ್ಲರನ್ನು ಸೇರಿಸಿ ನಾವು ಮಾಡಬೇಕು, ನಾನಲ್ಲ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ಈ ಉದ್ದೇಶವನ್ನು ಇಟ್ಕೊಂಡು ಎಲ್ಲರನ್ನು ಕರೆದೆ. ಅದು ನನಗೆ ಒಂದು ಆಸೆ ಇತ್ತು. ಎಂತ ಹೇಳಿದ್ರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ್ ಎಲ್ಲ ಜಾತಿಯವರನ್ನು ಒಂದು ಸೇರಿಸಿ ಒಂದೇ ವೇದಿಕೆಯಲ್ಲಿ ಕೂರಿಸಿ ಒಂದು ಸಮಾವೇಶದ ಹಾಗೆ ಸಣ್ಣ ಮಟ್ಟಿಗೆ ಒಂದು ಮಾಡಬೇಕು ಅನ್ನೋದಿತ್ತು. ಹಾಗಿರುವಾಗ ಇವರನ್ನೆಲ್ಲ ಕರೆದೆ, ಎಲ್ಲ ಬಂದರು. ಎಲ್ಲರೂ ನನಗೆ ಫಸ್ಟಿಗೆನೆ ಎಲ್ಲರೂ ಇದಕ್ಕೆ ಇದು ಕೊಟ್ಟರು, ನನಗೆ ಗ್ರೀನ್ ಸಿಗ್ನಲ್ ಕೊಟ್ಟರು, ಮಾಡಿ ನಾವು ನಿಮ್ಮ ಒಟ್ಟಿಗಿದ್ದೇವೆ, ಅಗತ್ಯ ಇದೆ ಅಂತ, ಇದು ಈ ತರದ್ದು ಮಾಡುವ ಕಾರ್ಯಕ್ರಮ ತುಂಬಾ ಅಗತ್ಯ ಅಂತ ಹೇಳಿದರು. ಅವ್ರು ಹೇಳಿದ ನಂತರ ನಾನು ಓದೆ ಒಂದು ಸ್ಟೆಪ್. ಹಾಗೆ ಹೋಗುವಾಗ ನಮಗೆ ಇಲ್ಲಿ ಹುಬ್ಳಿಯಿಂದ ಸ್ವಾಮೀಜಿ ಅವರಿಗೆ ಫಸ್ಟಿಗೆ ಭೇಟಿ ಆಗುವಾಗ, ಹುಬ್ಬಳ್ಳಿಯ ವಿರಕ್ತ ಮಠದ ಪೂಜ್ಯ ಶ್ರೀ ಗುರುಪಾದೇಶ್ವರ ಸ್ವಾಮೀಜಿ ಅವರು ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ರು. ಅವರಿಗೆ ಹೇಳಿದ ತಕ್ಷಣ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಿಮ್ಗೆ ಮಂಗಳೂರಿಗೆ ಅಗತ್ಯ ಉಂಟು. ಯಾಕೆಂದ್ರೆ ಆಚೆ ನಿಮ್ಮ ಮಂಗಳೂರಿಂದ ಉಡುಪಿಯಲ್ಲೆಲ್ಲ ತುಂಬಾ ಈ ತರ ಗಲಾಟೆ ಎಲ್ಲ ಆಗ್ತಾ ಉಂಟು. ನೀವು ಮುಂಜಾಗ್ರತೆಯಾಗಿ ಒಂದು ಮಾಡುದು ಬಹಳ ಉತ್ತಮ ಅಂತ ಹೇಳಿದ್ರು. ನಾನೇನು ದೊಡ್ಡ ಮಟ್ಟದ ಸಮಾವೇಶ ಮಾಡ್ಲಿಕ್ಕೆ ನನ್ನಿಂದ ಆಗುದಿಲ್ಲ, ಇಲ್ಲ ಸಣ್ಣ ಮಟ್ಟದಿಂದ ಮಾಡಿದ್ರೇನೆ ಜನರಿಗೆ ಬೇಗ ಸಿಗ್ತದೆ, ಒಂದು ಮಾಡಿ ಅಂತ ಅವರದೊಂದು ಆಶೀರ್ವಾದ. ಸಮ್ಮೇಳನವನ್ನು ಮಾಜಿ ಜಿಲ್ಲಾಧಿಕಾರಿ ಶಶಿಕಾಂತ್ ಸಿಂಥಿಲ್ ಅವರು ಉದ್ಘಾಟಿಸ್ತಾರೆ. ಹೌದು. ಇದು ಟವರ್ಸ್ ಅವರೇ, ನೀವು ಈ ಸಮ್ಮೇಳನದ ಹಿನ್ನೆಲೆಯಲ್ಲಿ ಯಾವ ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀರಿ? ನಾನು ಸರಿಸುಮಾರು 30 ವರ್ಷದ ಮೊದಲು ಒಬ್ಬ ಆರ್ಟಿಸ್ಟ್ ಹತ್ರ ಹೋಗಿರುವಾಗ, ನಾನೆಂದರೆ ಡೆಕೋರೇಷನ್ ಫೀಲ್ಡಿಗೆ ಬರುವಾಗ ಕೆಲಸ ಬಿಟ್ಟು ಈಗ 32 ವರ್ಷ ಕಳೆಯಿತು. ಅವರ ಹತ್ರ ಒಂದು ಕನ್ನಡದಲ್ಲಿ ಒಂದು ಶ್ಲೋಕ ಇತ್ತು, ಸ್ಲೋಗನ್, ಐ ಮೀನ್ ಕೊಟೇಶನ್. ಏನು ಹೇಳ್ತಾರೆ ಕನ್ನಡದಲ್ಲಿ ಕೊಟೇಶನ್? ಘೋಷವಾಕ್ಯ. ಜಾತಿ ಮನೆಯಲ್ಲಿರಲಿ, ದೇವರು ಹೃದಯದಲ್ಲಿರಲಿ, ಈ ಜೀವ ಈ ಭೂಮಿಗೆ ಬೆಳಕಿನಂತಿರಲಿ. ಆವತ್ತೇ ಅದಕ್ಕೆ 100 ರೂಪಾಯಿ ಕೊಟ್ಟು ಸ್ಟಿಕ್ಕರ್ ಟೈಪ್ ಮತ್ತೆ ಫೈಬರ್ ಬೋರ್ಡ್ ಸಣ್ಣದು, ಸಾಧಾರಣ ಒಂದು 8 ಇಂಚಸ್ 10 ಇಂಚದಲ್ಲಿ ಹಾರ್ಟ್ ಶೇಪ್ ಅಲ್ಲಿ ನನ್ನ ಗೋಡೆಗೆ ಅದನ್ನು ಅಂಟಿಸಿಬಿಟ್ಟೆ. 30 ವರ್ಷ ಆಯಿತು. ಇವಾಗ ಹೀಗೆ ಇರ್ತಾ ಇರುವಾಗ ನನಗೆ ಏನಾಯ್ತು ಹೇಳಿದರೆ, ನನ್ನ ವಿಷನ್ ಯಾವ ರೀತಿ ಹೋಗ್ತದೆ ಅಂತೇಳಿ ಏನು ಹೇಳ್ತಾರೆ ಮೇಡಮ್ ನನ್ನ ಇದಕ್ಕೆ ಏನು ಹೇಳ್ತಾರೆ ನನ್ನ ಚಿಂತನೆಗೆ ಆಗ ಹೇಳಿದರು, 2 ಕೈ ಚಪ್ಪಾಳೆ, ಇದು ಚಪ್ಪಾಳೆ ಇಲ್ಲ, ಇದು ಪಟಾಕಿದು ಸೌಂಡ್ ಆಗಿದೆ ಈಗ, 2 ಕೈ ಸೇರಿಸಿ. ಅಂದರೆ ಅವರ ವಿಷನ್ ಹೀಗೆ ಆಗ್ಬೇಕಂದ್ರೆ ಎಲ್ಲ ಬೆಳವಣಿಗೆ ನೋಡಿಕೊಂಡು ಒಂದು ದಿವಸ ಏನಾಯ್ತು ಹೇಳಿದ್ದಾರೆ, ನಂದು ಅವಾಗ
ತಿಂಗಳ ಇನ್ಕಮ್ 10,000 ರೂಪಾಯಿ ಇಲ್ಲ. 1 ಲಕ್ಷ ರೂಪಾಯಿ ಇನ್ಕಮ್ನವರು ಬಂದು ನನ್ನ ಆಫೀಸಲ್ಲಿ ಒಂದು ಮಾತು ಹೇಳುವಾಗ ನನ್ನ ಸಮುದಾಯ ಜಾತಿಯನ್ನು ವೈಭವೀಕರಣ ಮಾಡಿ ಮಾತಾಡಿದರು. ನಂದು ಸಾರ್ವಜನಿಕ ಆಫೀಸ್, ಡೆಕೋರೇಷನ್, ಇದು ಹೂ ಅಂಗಡಿ ಹೀಗೆ. ನಾನು ಅವಾಗ ಹೇಳಿದೆ, ಅಣ್ಣ ನನಗಿಂತ 3 ವರ್ಷ 4 ವರ್ಷ ದೊಡ್ಡವರು ವಯಸ್ಸಿನಲ್ಲಿ, ದಯವಿಟ್ಟು ಜಾತಿದು ಮತ್ತು ಧರ್ಮದ ವಿಷಯ ಇಲ್ಲಿ ಮಾತಾಡಬೇಡಿ. ನೀವು ನಿಮ್ಮ ನಮ್ಮ ಜಾತಿಯನ್ನು ವೈಭವೀಕರಣ ಮಾತಾಡೋದಾದರೆ ಆ ಚರ್ಚ್ ಕಾಂಪೌಂಡ್ ಇದು ಒಳಗಡೆ ಹೋಗಿ ಅಲ್ಲಿ ಮಾತಾಡಿ, ಆ ಗೋಡೆ ಒಳಗಡೆ. ಗೋಡೆ ಹೊರಗಡೆ ನಾವೆಲ್ಲ ಮನುಷ್ಯರು, ನಾವೆಲ್ಲ ಸಮಾನರು. ಆದ ಕಾರಣ ನೀವು ಅದನ್ನು ಮೇಲೆ ವೈಭವೀಕರಣ ಮಾಡುವುದು ಬೇಡ, ದೂರುವುದು ಬೇಡ, ಏನು ಬೇಡ, ದಯವಿಟ್ಟು ಇಲ್ಲಿ ಮಾಡಿ. ಆಗ 1 ಲಕ್ಷ ರೂಪಾಯಿ ಬಾಡಿಗೆ ಇನ್ಕಮ್ನವನಿಗೆ ಅವರಿಗೆ ಮತ್ತೆ ವಯಸ್ಸಿನಲ್ಲಿ 4 ವರ್ಷ ದೊಡ್ಡ ಇದ್ದವರಿಗೆ ನಾನು 10,000 ಇನ್ಕಮ್ನವನು ಆ ಮಾತನ್ನು ಅವ್ರಿಗೆ ಹೇಳ್ಬೇಕಾದರೆ ಅದೊಂದು ನೈತಿಕ ಸ್ಥೈರ್ಯ ಅದು ಅಂತೇಳಿ ಹೇಳುವಾಗ, ಮೇಡಮ್ ಇವಾಗ 1-2 ತಿಂಗಳಿನಿಂದ 1.5 ತಿಂಗಳಿನಿಂದ ಇಷ್ಟು ಕಷ್ಟಪಡ್ತಾ ಇದ್ದಾರೆ. ನನ್ನ ಚಿಂತನೆಗೆ ಏನು ಹೇಳ್ತದೆ, ನನಗೆ ರುಚಿಯಾದ ಒಂದು ಇದನ್ನು ನನ್ನ ಬಾಯಿಗೆ ಕೊಟ್ಟಾಗೆ ಆಗಿದೆ ಈಗ. ಆದ ಕಾರಣ ನನ್ನ ಸ್ವಲ್ಪ ಚಟುವಟಿಕೆಯಿಂದಾಗಿ ಸ್ವಲ್ಪ ಕಷ್ಟ ಆಗಿದೆ. ಇಲ್ಲದ್ರೆ ನಾನು ಇಂಥದಕ್ಕೆಲ್ಲ ಹೆಗಲ್ ಕೊಡುವ, ಯಾವುದಕ್ಕೂ ಕೂಡ ರೆಡಿ. ಎಂಥ ಗುಂಡಿಗೆ ಹತ್ತೇನೆ, ಎಂಥ ಕಂಬ ಕೂಡ ಮೇಲೆ ಹತ್ತೇನೆ. ಆದರೆ ಇವಾಗ ಸಾಧ್ಯ ಇಲ್ಲ, ಒಂದು ಏಜ್ ಮತ್ತೆ ಆದ್ರೂ ಕೂಡ ನಿಮ್ಮ ಒಂದು ಪರಿಮಿತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ತೊಡಗಿಸಿಕೊಂಡಿದ್ದೀರಿ. ಖಂಡಿತವಾಗಿ ಕೂಡ ನನ್ನ ಆತ್ಮ, ನನ್ನ ದೇಹ ಮತ್ತೆ ಇಡೀ, ಆದ್ರೆ ನನ್ನಿಂದ 100% ಆಗುದಿಲ್ಲ ಅಂತೇಳಿ ನನ್ನ ಮನಸ್ಸು ಹೇಳ್ತದೆ, ನನ್ನ ಕಾನ್ಸಿಯಸ್ನೆಸ್ ಹೇಳ್ತದೆ. ಅದಕ್ಕೆ ನಾನು ಮೇಡಮ್ ಹತ್ರ ಕ್ಷಮೆ ಕೇಳ್ತೇನೆ. ಏನೇ ನೀವು ಭಾಗಿದಾರರಾಗಿದ್ದೀರಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಮಂಗಳೂರಿನಲ್ಲಿ ಎಲ್ಲರಿಗೂ ಚಿರಪರಿಚಿತರು. ಒಂದು ಸೌಹಾರ್ದವಾದಂಥ ವಾತಾವರಣ ಈ ಮಂಗಳೂರಿನಲ್ಲಿ ಇರಬೇಕು ಅನ್ನುವಂಥ ಕಾಳಜಿಯಿಂದ ಮೊಹಮ್ಮದ್ ಕುಂಜತ್ತ ಬೈಲ್ ಅವರೇ, ಈ ಸಮಾವೇಶದ ಹಿನ್ನೆಲೆಯಲ್ಲಿ ನೀವು ಕೂಡ ಈ ಒಂದು ಸಮಿತಿಯ ಪದಾಧಿಕಾರಿ ಆಗಿದ್ದೀರಿ, ಸಾರ್ವಜನಿಕ ಬದುಕಿನಲ್ಲಿ ತೊಡಗಿಸಿಕೊಂಡವರು. ನಾವು ಸಾಮರಸ್ಯದ ಬಗ್ಗೆ ನಾವೇ ಕುಳಿತುಕೊಂಡು ಮಾತಾಡ್ತಿದ್ದೆವು. ಎಸ್, ಸಾಮರಸ್ಯ ಬೇಕು. ಯಾಕಂತ ಹೇಳಿದ್ರೆ ಒಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಅದು ಅಭಿವೃದ್ಧಿಗೊಳ್ಳಬೇಕಾದ್ರೆ ಅಲ್ಲಿ ಸಾಮರಸ್ಯ ಇರಲೇಬೇಕು. ಆದ್ರೆ ಇದಕ್ಕೆ ನಾವೇ ಹೇಳಿಕೊಂಡ್ರೆ ಇದನ್ನ ಯಾರಿಗೂ ಮುಟ್ಟಿಸ್ಲಿಕ್ಕೆ ಆಗೋದಿಲ್ಲ. ಈಗ ಇಲ್ಲಿ ಧರ್ಮ ಇದೆ, ಜಾತಿ ಇದೆ, ಜಾತಿ ವ್ಯವಸ್ಥೆ ಇದೆ, ರಾಜಕೀಯ ಅಧಿಕಾರ ಇದೆ. ಬಟ್ ಇಲ್ಲಿ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಎಲ್ಲರನ್ನ ಒಟ್ಟು ಸೇರಿಸಿ, ಎಲ್ಲ ಧರ್ಮವರನ್ನ ಒಟ್ಟು ಸೇರಿಸಿ, ಅದರಲ್ಲಿ ಕೂಡ ಆ ವಿಚಾರದಲ್ಲಿ ಮುಂದುವರಿದಂಥವರು. ನಿಮ್ಮ ಜಾತಿ ಟವರ್ಸ್ ಅವರು ಹೇಳಿದಾಗೆ ಮನೆಯಲ್ಲಿರಲಿ, ಜಾತೀಯತೆ ಅದು ಇಲ್ಲಿ ಬೇಡ. ಹೌದು, ಅದನ್ನ ನಾವು ಜನರಿಗೆ ಹೇಳಿಕೊಡಬೇಕಾದ್ರೆ ಅದರಲ್ಲಿ ಪಳಗಿದಂತ, ಅದರಲ್ಲಿ ನುರಿತವರೇ ಅದನ್ನ ಹೇಳಬೇಕು. ಆವಾಗ ಹುಬ್ಳಿ ಧಾರವಾಡದ ಸ್ವಾಮೀಜಿಯವರು, ಗುರುಪಾದೇಶ್ವರ ಸ್ವಾಮೀಜಿಯವರು ಹೇಳಿದ್ರು, ಇಲ್ಲಿ ಇಂಥ ಒಂದು ಕಾರ್ಯಕ್ರಮದ ಅವಶ್ಯಕತೆ ಇದೆ, ಬಟ್ ಅವರು ಮಂಗಳೂರಿಗೆ ಬರಲಿಲ್ಲ. ಬಟ್ ಅವರು ಪರಿಸ್ಥಿತಿ ಬಗ್ಗೆ ನೋಡಿಕೊಂಡಿದ್ದಾರೆ, ಕೇಳಿಕೊಂಡು ಇದು ಎಲ್ಲಿ ಹೋಗ್ತದೆ ಅಂತ ಹೇಳಿದ್ರೆ ನಮ್ಮನ್ನ ಮುಳುಗಿಸ್ತದೆ. ಈ ರೀತಿ ಹೋಗುವಂತ ನಮ್ಮ ಆಲೋಚನೆಗಳು ನಾವು ನಮ್ಮ ಹಿಂದೆಂತ ಬರುವಂತ ನಮ್ಮ ಯುವ ಜನಾಂಗಕ್ಕೆ ನಾವೇನ್ ತೋರಿಸ್ತಾ ಇದ್ದೇವೆ, ಮುಳುಗಿಸ್ತಾ ಇದ್ದೇವೆ. ಅಂದ್ರೆ ಈ ಕರಾವಳಿಯಲ್ಲಿ ಇವತ್ತು ನಡೀತಾ ಇರುವಂತಹ ಈ ಕೋಮು ಧ್ರುವೀಕರಣದ ವಿಚಾರಗಳು ಮುಂದಕ್ಕೆ ಕೊಂಡೋಗುವುದಿಲ್ಲ. ಅವರನ್ನ ಕೈ ಹಿಡಿದು ನಾವು ಒಳ್ಳೆ ದಾರಿ ತೋರಿಸಬೇಕು. ಈಗ ಕೆಲವು ಘಟನೆಗಳು ನಡೀತವೆ. ಉಡುಪಿಯಲ್ಲಿ ಕೆಲವು ಘಟನೆಗಳಾಯ್ತು. ಈಗ ನೋಡಿ, ಮಂಗಳೂರಲ್ಲಿ ಕೆಲವು ಘಟನೆಗಳು ನಿರಂತರವಾಗಿ ಧಾರ್ಮಿಕ ಕ್ಷೇತ್ರವನ್ನ ಅಪವಿತ್ರಗೊಳಿಸುವಂತದ್ದು, ದೇವಸ್ಥಾನವನ್ನ ಅಪವಿತ್ರಗೊಳಿಸುವಂತದ್ದು, ಅಥವಾ ಜನರ ಮಧ್ಯೆ ವಿಷ ಬೀಜವನ್ನ ಬಿತ್ತುವಂಥದ್ದು. ಒಳ್ಳೆ ಅಡ್ಡಗೋಡೆ ಕಟ್ಟುವ ಬದಲಿಗೆ ಜನರನ್ನ ನಾವು ಅಡ್ಡಗೋಡೆಯನ್ನ ತೆರೆದು ಅವರು ಇವರು ಹಿಂದೂ ಆಗಲಿ ಮುಸ್ಲಿಮರ ಕ್ರಿಶ್ಚಿಯನ್ರಾಗಲಿ ನಾವೆಲ್ಲ ಮನುಷ್ಯರೇ ಅಂತೇಳಿ ಜನರಿಗೆ ತೋರಿಸ್ಕೊಡ್ಬೇಕು. ತಪ್ಪು ಆಗುವುದನ್ನು ನೋಡಿಕೊಂಡು ನಾವು ಸುಮ್ಮನೆ ಇರುವುದೇ ಅಂತ ಹೇಳಿದರೆ ನಾವೇ ಮಾಡುವ ದೊಡ್ಡ ತಪ್ಪು. ಆ ತಪ್ಪನ್ನು ನಾವೇನು ಮಾಡಬೇಕು? ಇಲ್ಲಿ ಮಂಗಳೂರಲ್ಲಿ ಎಷ್ಟೋ ಕಾಲೇಜುಗಳಿದೆ, ಅದಕ್ಕಿಂತಲೂ ಹೆಚ್ಚಾಗಿ ಬೀಚ್ಗಳಿದೆ, ಅದಕ್ಕಿಂತಲೂ ಜಾಸ್ತಿಯಾಗಿ ಪುರಾತನದು ದೇವಸ್ಥಾನ ಇದೆ, ಮಸೀದಿ ಇದೆ, ಇಗರ್ಜಿ ಇದೆ. ಪ್ರವಾಸೋದ್ಯಮಕ್ಕೆ ಇನ್ನಿತರ ಡಿವೋಟೀಸ್ ಮಂಗಳೂರಿಗೆ ಬರ್ತಾರೆ. ಇವರು ಬರುವುದ ಉದ್ದೇಶ ಏನು? ಇಲ್ಲಿಗೆ ಇಲ್ಲಿ ಮಂಗಳೂರಲ್ಲಿ ಇಂಥ ಒಂದು ಐತಿಹಾಸಿಕವಾದ ಪ್ರದೇಶಗಳಿದೆ ಅಂತೇಳಿ. ಈಗ ಕೆಲವರೆಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಮಂಗಳೂರಿಗೆ ಬರುವುದನ್ನೇ ಬಿಡ್ತಾ ಇದ್ದಾರೆ. ಶಿಕ್ಷಣ ಓದಲಿಕ್ಕೆ ಬರುವವರು ತುಂಬಾ ಸಂಖ್ಯೆಯಲ್ಲಿ ಇದ್ದರು. ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಮಂಗಳೂರಿಗೆ ಬರುವವರು. ಮಂಗಳೂರು ಈಗ ನಾವು ಮಾಡುವಂತಹ ಕ್ಷುಲ್ಲಕ ವಿಚಾರ ಇಡೀ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದು ಟಿವಿಯಲ್ಲಿ ನೋಡುವಾಗ ಮಂಗಳೂರು 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 ಅಂತೇಳಿ.
ಈ ವಿಚಾರವನ್ನ ಮಂಗಳೂರಿನಲ್ಲಿ ವಾತಾವರಣ ಸರಿ ಇಲ್ಲ, ಮಂಗಳೂರಿನಲ್ಲಿ ಕೋಮು ವಿಶ್ವವಿದ್ಯಾಲಯೇ ಪ್ರತಿನಿತ್ಯವೂ ಆಡ್ತಾ ಇರುತ್ತೆ. ಕರಾವಳಿ ಅಂತ ಹೇಳಿದ್ರೆ ಈ ರೀತಿಯ ವೈದ್ಯಕೀಯ ವಿಚಾರದಲ್ಲಿ ಒಂದು ಮಾತು ಇದೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ನಾವು ಚಿಕಿತ್ಸೆ ಕೊಡೋದಕ್ಕಿಂತ ಮೊದಲು ರೋಗ ಬರುವುದನ್ನು ತಡೆಗಟ್ಟಿ ಅಂತೇಳಿ, ಬಟ್ ಅದು ನಮ್ಮ ಜವಾಬ್ದಾರಿ. ನಮ್ಮ ಜವಾಬ್ದಾರಿಯನ್ನು ಒಬ್ಬೊಬ್ಬರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೇನ್ ಮಾಡಿದೆವು, ಇಂಥ ಆಲೋಚನೆ ಇದ್ದ ವ್ಯಕ್ತಿಗಳನ್ನ ಒಟ್ಟು ಸೇರಿಸಿ ಒಂದು ಕಾರ್ಯಕ್ರಮ ಹಾಕ್ಲಿಕ್ಕೆ ಯಾರನ್ನ ಕರೆಯಬಹುದು. ಆದರೆ ಇದಕ್ಕೆ ಮುಂದಾಳತ್ವವನ್ನು ವಹಿಸುವವರು ಯಾರು ಅಂತೇಳಿ ನಾವು ಮಹನೀಯರು ಇದರ ಮುಂದಾಳತ್ವವನ್ನು ವಹಿಸುವ ಬದಲಿಗೆ ಮಹಿಳೆಯರನ್ನೇ ಮುಂದಾಳತ್ವವನ್ನು ವಹಿಸಿಕೊಳ್ಬೇಕು ಅಂತೇಳಿ ಶ್ರೀಮತಿ ಮಂಜುಳಾ ವೈ ಕಾಮತ್ರವನ್ನು ಇದಕ್ಕೆ ಅಧ್ಯಕ್ಷನೆಯನ್ನಾಗಿ ಮಾಡಿದ್ದೇವೆ. ಯಾಕಂತ ಹೇಳಿದರೆ ಈ ಹೆಂಗಸರ ಮಹಿಳೆಯರ ಮಾತನ್ನ ಮಹಿಳೆಯರು ಕೇಳುವುದು ಜಾಸ್ತಿ. ಇದು ನಿರಂತರವಾದ ಕಾರ್ಯಕ್ರಮ ಆಗಬೇಕು. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಬರೇ ಕೇಂದ್ರ ಸ್ಥಾನದಲ್ಲಿ ಮಂಗಳೂರಲ್ಲಿ ಆಗುವ ಒಟ್ಟಿಗೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮಂಗಳೂರು ನಗರ ಪ್ರದೇಶದ ಹೋಬಳಿ ಮಟ್ಟದಲ್ಲಿ, ವಾರ್ಡ್ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಇಂತಹ ವಿಚಾರಗಳು ಅಲ್ಲಿ ಇಂಥ ದೊಡ್ಡವರನ್ನ ಕರೆಯುವಂತ ಅವಶ್ಯಕತೆ ಇಲ್ಲ. ಊರಿನಲ್ಲೇ ಗಣ್ಯ ವ್ಯಕ್ತಿಗಳಿದ್ದಾರೆ, ಊರಿನಲ್ಲಿ ತಲೆತಲಾಂತರದಿಂದ ಸೌಹಾರ್ದವಾಗಿ ಬದುಕಿಕೊಂಡು ಬಂದವರಿದ್ದಾರೆ, ಸಮಾನ ಮನಸ್ಕರಿದ್ದಾರೆ. ಅವರ ಮಾತಿಗೆ ಊರಲ್ಲಿ ಬೆಲೆ ಕೂಡ ಇದೆ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಅವರು ಮುಂದೆ ಬರುವ ಬದಲಿಗೆ ಹಿಂದೆ ನಿಂತುಕೊಂಡು ಮೌನ ವಹಿಸ್ತಾ ಇದ್ದಾರೆ. ಎಂಕ್ಲೆ ಬೊಡ್ಚಪ್ಪ ಈ ಮುಖನ ಈ ಜವನೇರನ ಬೇಲೆ ಎಂಕ್ಲೆಗಾವಂದಂತೆ ಇದನ್ನೆಲ್ಲವನ್ನ ನೋಡಿಕೊಂಡು ಸುಮ್ಮನೆ ಇದ್ದರೆ ಮುಳುಗಿದ ನಂತರ ಏನ್ ಮಾಡ್ಲಿಕ್ಕೆ ಆಗ್ತದೆ? ದುರಿತ ಕಾಲದಲ್ಲಿ ಪ್ರಜ್ಞಾವಂತರು ಮೌನ ವಹಿಸುವುದು ಕೂಡ ಅದು ಅಪರಾಧ. ಈಗ ನದಿಯ ಬದಿಯಲ್ಲಿ ನಿಂತು ನೀರಿನ ಆಳ ನೋಡದೆ ನೀರಿಗೆ ಇಳಿದರೆ ಮತ್ತೆ ಮುಳುಗುವುದಲ್ಲ. ನಮ್ಗೆ ಅದರ ಆಳ ಗೊತ್ತು. ಯಾಕಂತ ಹೇಳಿದ್ರೆ ನಮ್ಗೆ ಅರ್ಧ ವಯಸ್ಸು ದಾಟಿ ಆಯ್ತು, ನಮ್ಗೆ ಅದರ ಕಷ್ಟ ಗೊತ್ತು. ಯಾಕೆ ರಾಜಕೀಯವಾಗಿ ಒಂದೇ ಅಲ್ಲ, ಈ ದೇಶದ ಸಂಪನ್ಮೂಲಗಳ ಮೇಲೆ, ಸಂಪತ್ತಿನ ಮೇಲೆ ಆಶೆಯನ್ನ ಇಟ್ಟುಕೊಂಡು ಮುಂದುವರಿಯಿದ್ದಾರೆ. ಯಾಕಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳಿನ ಅದೊಂದು ಆ ಒಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಒಂದು ದಂಧೆ. ಅದೇ ರೀತಿ ಸಾರ್ವಜನಿಕವಾಗಿ ಈ ಭೂಮಿ ಅಡಿಯಲ್ಲಿರುವಂತಹ ವಸ್ತುಗಳಿದೆ, ಅದು ಕಲ್ಲಿದ್ದಲ್ಲಾಗಲಿ ಅಥವಾ ಬೇರೆ ಖನಿಜ ಸಂಪನ್ಮೂಲಗಳಾಗಲಿ ಇದರ ಮೇಲೆ ಕಣ್ಣಿಟ್ಟುಕೊಂಡು ಇವತ್ತು ರಾಜಕೀಯ ಮಾಡುವವರಿದ್ದಾರೆ. ಇದು ಎಲ್ಲರ ಸಂಪತ್ತು, ಇದು ಯಾರ್ದು ಒಬ್ಬನಿಗೆ ಸೇರಿದಲ್ಲ, ದೇವರು ನಮಗಾಗಿ ಕೊಟ್ಟದ್ದು. ಅದೇ ರೀತಿ ಸಮುದ್ರದಲ್ಲಿರುವಂತಹ ಮೀನುಗಳು ಇದು ಕೂಡ ಇವತ್ತು ನಮ್ಮ ದುರಾಚೋಲನೆಯಿಂದ ಇದು ಕೂಡ ಸಮುದ್ರ ಕೂಡ ಹಾಲಾಗ್ತಾ ಉಂಟು, ಮಲಿನವಾಗ್ತಾ ಇದೆ. ನದಿಗಳು ಎಲ್ಲ ಕರಾವಳಿ ಎಲ್ಲ ಧಾರ್ಮಿಕವಾಗಿ ಆಲೋಚನೆ ಮಾಡುವುದಲ್ಲ, ನಾವು ರಾಜಕೀಯ ಕೂಡ ಆಲೋಚನೆ ಮಾಡಬೇಕಾದ್ರೆ ಅದರ ಒಟ್ಟಿಗೆ ಈ ಸ್ವಾಭಾವಿಕ ಸಂಪನ್ಮೂಲದ ಮೇಲೆ ಕಣ್ಣಿಟ್ಟವರಂತಹ ಒಂದು ಮಾಫಿಯಾ ಇದೆ. ಇದರಿಂದಾಗಿ ಇವತ್ತು ಇಲ್ಲಿ ಆ ಗಲಾಟೆಗಳು ನಡೆಯುವುದು ಹೊರತು ಇದನ್ನ ನಾವು ಮೆಟ್ಟಿ ನಿಂತರೆ ಇಲ್ಲಿ ಕೆಲಸ ಮಾಡಬೇಕಾಗಿರುವುದು ಅಗತ್ಯವಾಗಿ ಕೆಲಸ ಮಾಡುವ ಅಧಿಕಾರಿಗಳು. ಸಂವಿಧಾನ ಇದೆ, ಸಂವಿಧಾನದ ಚೌಕಟ್ಟಿದೆ. ಆ ಸಂವಿಧಾನದ ಚೌಕಟ್ಟಿನ ಒಳಗಡೆ ಕಾನೂನನ್ನ ರಚನೆ ಮಾಡಿದ್ದೇವೆ. ಕಾನೂನನ್ನ ಪಾಲನೆ ಮಾಡುವವರು ಯಾರು? ಕಾನೂನು ಪಾಲಕರು. ಅವರು ಆ ಕಾನೂನನ್ನ ಪಾಲನೆ ಮಾಡ್ತಾ ಬಂದ್ರೆ ಈ ಸಮಸ್ಯೆ ಉದ್ಭವಿಸುವುದಿಲ್ಲ. ಈಗ ಕಾಲೇಜಲ್ಲಿ ಕಲಿಯಕ್ಕೆ ಹೋಗುವಂತ ವಿದ್ಯಾರ್ಥಿಗಳು ಸಣ್ಣ ಸಣ್ಣ ವಿಚಾರವನ್ನ ಇಟ್ಟುಕೊಂಡು ಈ ಮಲ್ತಂಡ ಎನ್ನೆಲ್ಲ ಉಂಡು ಅಂತೇಳಿ, ನಿಮ್ಮದು ಹಿಜಾಬ್ ಆದ್ರೆ ನಮ್ಮದು ಶಾಲು, ನಮ್ಮದು ಕೇಸರಿ ಆದ್ರೆ ನಮ್ಮದು ನೀಲಿ, ತಕರಾರುಗಳು, ಇದೆಲ್ಲ ಈ ಎಲ್ಲ ವಿಚಾರಗಳು ಪ್ರಶ್ನೆ ಇರಲಿಲ್ಲ. ಈಗ ಟವರ್ಸ್ ಅವರೇ ಮೇಡಮ್ ಅಥವಾ ಮೊಹಮ್ಮದ್ ಅವರೇ ಒಂದು 10-15 ವರ್ಷದ ಮೊದಲೆಲ್ಲ ಒಂದು ಕಾಲೇಜಿ, ಒಂದು ಶಾಲೆಯ ಒಂದು ಕ್ಯಾಂಪಸ್ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಎಲ್ಲ ಜಾತಿ ಎಲ್ಲ ಧರ್ಮದವರೆಲ್ಲ ಭಾರಿ ಪ್ರೀತಿ ವಿಶ್ವಾಸದಿಂದ ಒಟ್ಟೊಟ್ಟಿಗೆ ಓಡಾಡಿಕೊಂಡು ಇದ್ದವರು. ಇವತ್ತು ಸಣ್ಣ ಸಣ್ಣ ನೆಪಗಳನ್ನಿಟ್ಟುಕೊಂಡು ನಾವು ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಏನು ಮಕ್ಕಳನ್ನು ಧ್ರುವೀಕರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಮಕ್ಕಳಿಗೆ ಶಾಲೆಯಲ್ಲೇ ವಿಷವನ್ನು ಕೊಡ್ತಾ ಇದ್ದೇವೆ. ಅವರ ಮನಸ್ಸಿಗೆ ವಿಷವನ್ನ ಕೊಟ್ಟು ವಿಷ ಜಾಸ್ತಿ ಆದಾಗ ಏನಾಗ್ತದೆ, ಅದು ಜಾಸ್ತಿ ಆದಾಗ ಕೆಲವು ಸಲ ಈ ವೈಲ್ಡ್ ಎನಿಮಲ್ಸ್ ಅಂತ ಹೇಳಿದೆ ಅದನ್ನ ಸಾಕಬಾರದು ಅಂತ ಹೇಳಿ ಕಾನೂನಿದೆ. ಅದನ್ನ ಸಾಕಿದಾಗ ಕೆಲವು ಸಲ ಅದೇನ್ ಮಾಡ್ತದೆ ಅಂತ ಹೇಳಿದ್ರೆ ನಮ್ಮನ್ನ ಒಂದು ದಿವಸ ಸಾಕಿದವನ ಮೇಲೆ ಜಿಗಿತದೆ ಅಷ್ಟೇ, ಜಿಗಿಯುತ್ತದೆ. ಯಾಕೆಂತ ಹೇಳಿ ಅನ್ಯಾಯ ಆದಾಗ ಈಗ ಕೆಲವರು ಹೇಳ್ತಾ ಇದ್ದಾರೆ ಎಂಕ್ಲೆಗೆ ಹಾನಿ ಪಂಡದ ಕೊರಿಯರು ಗಲಾಟೆ ಮಲ್ಪಾಯರು ದುಂಬು ಪೋಲೆ ಬಂದು ಚೂ ಬುಡಿದೇರು ಈತ ಕೇಸ್ ಪತ್ತೊಂದು ಎಂಕ್ಲು ಕೋರ್ಟು ಹೋಗಂದಿಲ್ಲ. ಇನ್ನು ಎಂಕ್ಲೆಗೆ ನೊಪ್ಪುಗೆಂಚೂ ಇಜ್ಜೆ ಕೋರ್ಟ್ದ ಫೀಸ್ ಕೊರ್ರೆ ವಕೀಲರಿಡಲ್ಲ ಎಂಕ್ಲ ಕಾಸು ಇಜ್ಜಿ ಇನಿ ಇತ್ತೆ ಏರುಳ್ಳೇರು ಅಂತೇಳಿ
ನಮ್ಮನ್ನು ಚೂ ಬಿಟ್ಟು ಅವ್ರು ಎಲ್ಲಿದ್ದಾರೆ? ಮತ್ತೆ ಮಹಮ್ಮದ್ ಹೇಳಿದಾಗೆ ನ್ಯೂಟ್ರಲ್ ನಿಂತವ ಸೈಲೆನ್ಸ್ ಇಸ್ ಮೋಸ್ಟ್ ಡೇಂಜರಸ್ ಹೇಳ್ತಾರೆ. ಸೈಲೆನ್ಸ್ ಇರಬಾರ್ದು. ಯಾರಿಗೆ ದೇವರು ಮಾತಾಡುವ ಶಕ್ತಿ ಕೊಡಲಿಲ್ಲ, ಅವನು ಪೊಟ್ಟ ಏನು ಹೇಳ್ತೇವಲ್ಲ ನಾವು, ಬಾಯಿ ಬಾರದವನಿಗೆ ಡಮ್, ಅವನಿಗೆ ದೇವರು ಮಾತಾಡುವ ಶಕ್ತಿ ಕೊಡಲಿಲ್ಲ. ಆದರೆ ಮಾತಾಡುವವನಿಗೆ ಮಾತಾಡಲಿಕ್ಕೆ ಆಗುದಿಲ್ಲ ಹೇಳಿದ್ದಾರೆ ನೋಡಿ. ಹಿಪೋಕ್ರಸಿ ಒಂದು ಸಣ್ಣ ಎಕ್ಸಾಂಪಲ್. ನಿನ್ನೆ ಲುಲು ಮಾರ್ಕೆಟ್ನವರು ಅವರ ಇವರು ಬಾಸ್ ಬಂದರು ಬೆಂಗಳೂರಲ್ಲಿ, ಮುಖ್ಯಮಂತ್ರಿ ಅವರ ಹತ್ರ ಇನ್ವೆಸ್ಟ್ ಮಾಡಲಿಕ್ಕೆ ಅವರದೊಂದು ಎಗ್ರಿಮೆಂಟ್ ಮಾಡ್ತಾರೆ. ಆದರೆ ದೇವಸ್ಥಾನದ ಹತ್ರ ಬಚ್ಚಂಗಾಯಿ ಮಾರಲಿಕ್ಕೆ ಬರುವಾಗ ಅದನ್ನು ವಿವರಿಸಬೇಕಾಗುತ್ತು. ನಮ್ಮ ಮಹಮ್ಮದ್ ಹೇಳಿದ ಆ ನ್ಯೂಟ್ರಲ್ ವ್ಯಕ್ತಿ ಸೂಪರ್ ಮಾರ್ಕೆಟ್ ಅವರು ಕರ್ನಾಟಕದಲ್ಲಿ 2,000 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರದ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುವಾಗ ರಾಮಸೇನೆಯ ಮುತಾಲಿಕ್ರವರು ಒಂದು ಮಾತನ್ನ ಹೇಳಿದರು, ಲೂಲು ಮಾರ್ಕೆಟ್ ಅಲ್ಲಿ ಯಾರು ಕೂಡ ಸಾಮಾನು ತಗೊಳ್ಬಾರ್ದು. ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರುವುದಕ್ಕಿಂತ ಮುಂಚೆ ನಮ್ಮ ನಾಲಗೆಯಲ್ಲಿ ನಾವು ಹರಿತವಾಗಿ ಬೀಳುವಂತಹ ಮಾತುಗಳು ನಾವ್ಯಾಗಲೂ ಪ್ರಬುದ್ಧರಾಗಿರ್ಬೇಕು, ನಮ್ಮ ಮಾತಿಗೆ ತೂಕ ಇರಬೇಕು. 25 ಲೋಲು ಮಾರ್ಕೆಟ್ನವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡಬಹುದು ನೋಡಿ. ಸಂತೆಯಲ್ಲಿ ಸಾಮಾನ್ಯ ಬಡಪಾಯಿ ಕೂಲಿ ಕಾರ್ಮಿಕ ವ್ಯಾಪಾರ ಮಾಡಬಾರದು. ಇವತ್ತು ಜಾತಿಗೆ ಗಡುವು ಆಗ್ತೇವೆ, ಆ ಜಾತಿದು ಶಾಲೆ, ಈ ಜಾತಿದು ಆಸ್ಪತ್ರೆ ಅಂತೇಳಿ. 25-30 ವರ್ಷಗಳ ಮೊದಲು ಒಂದೇ ಜಾತಿ ಸಮುದಾಯದ ಆಸ್ಪತ್ರೆ ಶಾಲೆಗಳಿದ್ದು ಯಾರು ಮಾತಾಡಲಿಲ್ಲ, ಏನಾಗಲಿಲ್ಲ. ಈಗ ನಾವೊಂದು ಪವಿತ್ರ ಸ್ಥಾನವನ್ನು ಕಳ್ಕೊಳ್ತೇವೆ ಅಂತೇಳಿ, ಎಲ್ಲಿಯ ಇದು ಮಾಸ್ಕಿದ ಅಡಿಯಲ್ಲಿ ಇದು ಉಂಟು, ಚರ್ಚಿದ ಅಡಿಯಲ್ಲಿ ಇದು ಉಂಟು ಅಂತೇಳಿ. ಪಣಂಬೂರು ಹಾರ್ಬರ್ ಆಗುವಾಗ ನನ್ನ 3 ಕ್ಲಾಸ್ಮೇಟ್ನವರ ತಂದೆಯವರು ಮೇನ್ ಇಂಜಿನಿಯರ್ಸ್. ಹಾರ್ಬರ್ ಆಗುವಾಗ ಆವಾಗ ಈ ಅರಬಿಯಿಂದ ಈ ಕಡೆ ಹಂಸ ಪಕ್ಷಿ ಬರ್ತಿದ್ದ, ಅದನ್ನು ಕೊಲ್ಲಿಗೆ ಹೋದವರು 3 ಮುಳುಗಿ ಸತ್ತಿದ್ದಾರೆ. ಆ ಟೈಮ್ನಲ್ಲಿ ಕ್ರಿಶ್ಚಿಯನ್ನರ ಪವಿತ್ರ ಜಾಗ ಇತ್ತಲ್ಲಿ, ಹಿಂದೂಗಳ ಭಕ್ತಿ ಜಾಗ ಇತ್ತು, ನಾಗಮಣ ಗಿಗಮಣ ಎಲ್ಲ ಹೋಗಿದೆ. ಅದರ ಬಗ್ಗೆ ಯಾರು ಮಾತಾಡುವುದಿಲ್ಲ. ಈಗ ಮೊನ್ನೆ MRPL ಆಗುವಾಗ 2,000 ಎಕರೆ ಭೂಮಿಯಲ್ಲಿ ಕ್ರಿಶ್ಚಿಯನ್ ಅವ್ರದ್ದು ಚರ್ಚ್ ಇಲ್ಲದಿದ್ದರೂ ಕೂಡ NMPT ಅಲ್ಲಿ ಕೆಲವರೊಂದು ಸಣ್ಣ ಗೋಪುರ ಮಾಡಿರ್ತಾರೆ ಅವರ ಕಾಂಪೌಂಡ್ ಅಲ್ಲಿ, ಶಾಂತ ಅಂತೋನಿದ ಯಾವುದೋ ಒಂದು ಎಲ್ಲ ಹೋಗಿದೆ. ಯಾರು ಮಾತಾಡಿದ್ದಾರೆ ಅವತ್ತು? ಪನಂಬೂರಲ್ಲಿ ಮಸೀದಿ ಇತ್ತು. ಆ ಮಸೀದಿಯನ್ನ ಅವ್ರು ಏನ್ ಮಾಡಿದ್ದಾರೆ, ಜನ ಇಲ್ಲದೆ ಇರುವಾಗ, ಈಗ ಒಂದು ಕಡೆ ಜನನೇ ಇಲ್ಲ, ಅಲ್ಲಿ ಮಸೀದಿ ಆಗಲಿ ದೇವಸ್ಥಾನ ಆಗಲಿ ಚರ್ಚ್ ಯಾರಿಗೆ? ಜನ ಇದ್ದ ಪ್ರದೇಶದಲ್ಲಿ ಬೇಕಾಗೋದು. ಈಗ ಅಭಿವೃದ್ಧಿಗೆ ಏನು ಮಾಡಬೇಕು, ನಾವು ನ್ಯೂ ಮ್ಯಾಂಗ್ಳೂರು ಪೋರ್ಟನ್ನು ರಚನೆ ಮಾಡುವಾಗ ಅದು ಅಭಿವೃದ್ಧಿ ಆಗ್ತದೆ ಅಂತೇಳಿ ನಮ್ಗೆ ಗೊತ್ತು. ಅಭಿವೃದ್ಧಿಗೆ ನಾವು ಕೈ ಜೋಡಿಸಬೇಕೇ ಹೊರತು ಅಲ್ಪ ಕಲ್ಲೊಟ್ಟಿದ ಸಾನ ಇತ್ತಂಡು, ಸ್ವಲ್ಪ ದರ್ಗಾ ಇತ್ತಂಡು, ಸ್ವಲ್ಪ ಕುರ್ಸಿ ಇತ್ತಂಡು, ಇದು ಪೂರಲ್ಲ ಉಪ್ಪುಂಡು. ಯಾರಿಗಾಗಿದೆ ಅಲ್ಲ, ಮನುಷ್ಯನಿಗಾಗಿ. ಉದ್ಯೋಗ ಸೃಷ್ಟಿ ಮಾಡೋದು ಯಾರಿಗಾಗಿ? ಮನುಷ್ಯನಿಗಾಗಿ. ಈಗ ನೋಡಿ, ಎಲ್ಲದಕ್ಕೂ ಜಾತಿ ಇದೆ. ಹಸಿವಿಗೆ ಜಾತಿ ಇದೆಯಾ? ರಕ್ತಕ್ಕೆ ಇದೆ. ಹಸಿವಿಗೆ ಜಾತಿ ಇಲ್ಲ. ಆ ಹಸಿವಾದಾಗ ಯಾರು ಕೊಟ್ಟರು ಯಾರೂ ತಿಳ್ತಾನೆ. ರಕ್ತಕ್ಕೆ ಜಾತಿ ಇದೆಯಾ? ಈಗ ಒಬ್ಬ ವ್ಯಕ್ತಿ, ಒಬ್ಬ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಂ, ಈಗ ನೋಡಿ ಭಾರಿ ಮೂಲದ ಪ್ರಶ್ನೆ. ಈಗ 600 ವರ್ಷ 700 ವರ್ಷ 800 ವರ್ಷಗಳ ಹಿಂದೆ ಈ ಭಾರತದಲ್ಲಿ ಮಸೀದಿಗಳಾಗುವಾಗ ಅವರೆಲ್ಲರೂ ಅದನ್ನು ನಿರ್ಮಾಣ ಮಾಡ್ತಾ ಇದ್ದವರು ಇಲ್ಲಿಯ ಕಾರ್ಮಿಕರು, ಮೇಸ್ತ್ರಿಗಳು, ಕುಶಲಕರ್ಮಿಗಳು. ಇಲ್ಲಿಯ ಒಂದು ಶೈಲಿ ಇತ್ತು, ವಾಸ್ತು ಶೈಲಿ. ಆ ಶೈಲಿಯಲ್ಲೇ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವತ್ತಿನ ಕಾಲದಲ್ಲಿ ನಿರ್ಮಾಣವಾದಂಥ ಬಹುತೇಕ ಮಸೀದಿಗಳು ಇಂಡೋ ಅರಬಿಕ್ ಶೈಲಿಯಲ್ಲಿ ನಿರ್ಮಾಣ ಆದದ್ದು. ಸೊ ಯಾರೋ ಇವತ್ತು ಮೊದಲ ಬಾರಿಗೆ ಮಸೀದಿಯನ್ನು ನೋಡುವವನಿಗೆ ಅದರಲ್ಲಿ ಆ ಮಸೀದಿ ಕಾಣುದಿಲ್ಲ, ಅವನಿಗೆ ಅವನ ದೇವಸ್ಥಾನ ಮಾತ್ರ ಅಲ್ಲಿ ಕಾಣ್ತದೆ. ಮುಂಚೆ ನೋಡಿ, ಮಸೀದಿ ಕಟ್ಟಿದ್ರು ಕೂಡ ಮಸೀದಿಯಲ್ಲಿ ಏನ್ ಮಾಡ್ತೇವೆ, ಮಸೀದಿಗೆ ಬಣ್ಣ ಕೊಡುವಾಗ ಹಸಿರು ಬಣ್ಣವನ್ನೇ ಕೊಡ್ತಾ ಇದ್ರು. ಈಗ ಹೊಸದಾಗಿ ನಿರ್ಮಾಣವಾದಂತಹ ಮಸೀದಿಗಳನ್ನ ನೋಡಿ, ಯಾವ ಕಲರ್ನ ಕೊಡ್ತಾ ಇದ್ದಾರೆ? ಹಸಿರು ಬಿಟ್ಟು ಬಿಳಿ ಕೊಡ್ತಾ ಇದ್ದಾರೆ, ಹಳದಿ ಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಮನುಷ್ಯನ ಭಾವನೆಗಳು ಬದಲಾದಾಗ ಅವನ ವರ್ತನೆಯಲ್ಲಿ ಕೂಡ ಬದಲಾವಣೆ ಆಗ್ತದೆ, ಅವನು ನೋಡುವ ದೃಷ್ಟಿ ಕೂಡ ಬದಲಾವಣೆ ಆಗ್ತದೆ. ಈಗ ಇದನ್ನೆಲ್ಲ ಮಂಗಳೂರಿನ ಜೀನತ್ ಬಕ್ಷ್ ಮಸೀದಿ ಇರಬಹುದು, ಅದರ ಒಳಗೆ ನೋಡಿದವನೇ ಗೊತ್ತಾಗಬಹುದು ಅದು ಅದರ ಶೈಲಿ ಯಾವ ರೀತಿ. ಉದ್ಯೋಗದ ಬಗ್ಗೆ ಕೊಳಲಿಯ ಮಸೀದಿ ಇರಬಹುದು. ಇದನ್ನು ಮಾತಾಡುವಾಗ ಇದನ್ನು ಮಾತಾಡ್ತೇವೆ ನಾವು. ಹಾರ್ಬರ್ ಆಗುವಾಗ ಟಾಪ್ 5 ಪೋಸ್ಟ್ 6 ಪೋಸ್ಟ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ, ಟಾಪ್ ನಂಬರ್ 1 ಪೋಸ್ಟ್. ಮಸ್ಗೌಂಡ್ ಡಾಕ್ಸ್ ಆಯಿತು, ಅದರ ಟಾಪ್ ಆಫೀಸರ್ ನಮ್ಮ ಮಂಗಳೂರಿನವರು. ಇವತ್ತು ಎಲ್ಲ ಕೈಗಾರಿಕೆ ಆಯಿತು. ಉತ್ತರ ಭಾರತದ ಹಿಂದಿ ಅಂತೆ, ಒರಿಸ್ಸಾ ಮಾತಾಡುವ, ತೆಲುಗು ಎಲ್ಲರೂ ಬಂದಿದ್ದಾರೆ. ಜಾಬ್ಸ್ ಇಲ್ಲ, ಗುಡಿಸುವುದು ಬಿಟ್ಟು, ಅದರ ಬಗ್ಗೆ ಗಮನ ಕೊಡುವುದು ಬಿಟ್ಟು
ನಮ್ದು ದೇವರ ಸ್ಥಾನ ಕ್ರಿಶ್ಚಿಯನ್ ಅವ್ರದ್ದು ಅಲ್ಲಿತ್ತು, ಇದು ಇಲ್ಲಿತ್ತು. ನಾವು ಬೇಕಾದ ಅತ್ಯಂತ ಮೂಲಭೂತ ಏನು ನೀವೇನದು ಹಸಿವು ಅಂತ ಹೇಳಿದ್ರಲ್ಲ ಮೊಹಮ್ಮದ್ ಅವರು, ಜನರ ಹಸಿವಿನ ಪ್ರಶ್ನೆಗಿಂತ ಜಾಸ್ತಿಯಾಗಿ ನಾವು ಜನರ ಬಲವಂತವಾಗಿ ಅವರ ಮತೀಯ ವಿಚಾರಗಳನ್ನು ಕೊಡುವಂತ, ಅದನ್ನೇ ಉದ್ರೇಕ ಮಾಡುವಂತ, ಅದನ್ನೇ ಪ್ರಚೋದನೆ ಮಾಡುವಂತ ಕೆಲಸವನ್ನು ಈ ಕರಾವಳಿಯಲ್ಲಿ ನಡೀತಾ ಉಂಟು. ಸೊ ಸುಮಾರು ನಾವು ಮತ್ತೆ ಚುನಾವಣೆಯ ವರ್ಷ ಅಂತ ಹೇಳುವಾಗ ಅದು ತುಂಬ ಪೀಕ್ಗೆ ಹೋಗ್ತದೆ. ತುಂಬ ಮಂದಿಗೆ ಅದರಲ್ಲಿ ಲಾಭ ಮಾಡಿಕೊಳ್ಳಿಕ್ಕಾಗತ್ತೆ. ಸೊ ಎಸ್, ಇಂಥ ಸಂದರ್ಭದಲ್ಲಿ ಏನು ಜನರಿಗೆ ನಮ್ಮ ಪೂರ್ವ ಪರಂಪರೆಯನ್ನು ನೆನಪು ಮಾಡಿಕೊಡುವಂಥದ್ದು. ನಾವು ತಲಾಂತರದಿಂದ ಒಂದು ಸೌಹಾರ್ದ ವಾತಾವರಣದಿಂದ ಬದುಕಿದವರು, ನಮ್ಮ ಹಿರಿಯರು, ನಮ್ಮ ಪೂರ್ವಜರುಗಳು. ಸೊ ಈ ಕಾರಣಕ್ಕಾಗಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಅಂತ ಕಾಣಿಸ್ತಾ ಉಂಟು. ಎಸ್ ಮೇಡಮ್. ಈಗ ಕುವೆಂಪು ಅವರು ನೋಡಿ ಎಷ್ಟೊಂದು ಚೆನ್ನಾಗಿ ಒಂದು ವಾಕ್ಯ ಹೇಳಿದ್ದಾರೆ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡಿಯಿರಿ ಲೋಕದೈತಕ್ಕೆ. ಆ ಮತ ಈ ಮತ ಹಳೆ ಮತದ ಸಾವಾಸ, ಸಾಕಿನ್ನು ಸೇರಿರೆ ಮನುಜ ಮತಕ್ಕೆ. ಓ ಬನ್ನಿ ಸೋದರರೇ ವಿಶ್ವಪಥಕ್ಕೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಅದಕ್ಕೆ ಜಗತ್ ಬದಲಾಗಬೇಕಾದ್ರೆ ಮೊದಲು ನಮ್ಮಿಂದನೇ ಅದು ಬದಲಾವಣೆ ಆಗ್ಬೇಕು ಅನ್ನೋ ಕಾರಣದಿಂದ ಪ್ರಯತ್ನ ಸರ್ನಾಥ್ ಒಂದು ಓವರ್ ನೈಟ್, ಒಂದು ರಾತ್ರಿಯಲ್ಲಿ ಆಗುದಿಲ್ಲ, 24 ತಾಸಲ್ಲಿ. ಆಲ್ಕೋಹಾಲಿಕ್ ಅನಾನಿಮಸ್ ಅಮಲಿಗಳನ್ನು ದೂರ ಮಾಡುವುದು, ಅದು ಮೆಲ್ಲಾನೆ ಒಂದೊಂದು ಸಂಘಟನೆ ಆಗಿ ಆ ಶಾಲೆಯಲ್ಲಿ ಈ ಶಾಲೆಯಲ್ಲಿ ಒಂದೊಂದು ಮೀಟಿಂಗ್ ಆಗಿ ಅಲ್ಲಿ ಒಂದು 10 ಮಂದಿ ಅಮಲಿಗಳು ಬಂದು ಅವರು ಪರಿವರ್ತನೆ ಆಗ್ತಾರೆ. ಈಗ ಈ ಮೆಸೇಜ್ ಕಾಲಕ್ರಮೇಣ ಜನರಿಗೆ ಆದಷ್ಟು ರೀಚ್ ಆಗುವ ಹಾಗೆ ಮಾಡಿ ವಾರ್ಡುಗಳಿಗೆ, ಆಯಾ ವಠಾರಕ್ಕೆ ಹೋಗಿ, ಆಗ ಜನರಿಗೆ ಇದೆಲ್ಲ ಅದರ ಎಲ್ಲರೂ ಆಗ್ತಾರೆ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಮೇಡಮ್ ಇದು ಚಿಂತನೆ ಒಂದಲ್ಲ ಒಂದು ದಿವಸ ಈ ಫಲ ಕೊಡ್ತದೆ. ಖಂಡಿತ ಸಣ್ಣ ಪ್ರಯತ್ನಗಳು ಮುಂದಕ್ಕೆ ಜನರ ಪರಿವರ್ತನೆ ಆಗಲಿಕ್ಕೆ ಒಂದು ಸಣ್ಣ ಬಿಂದು ಕೂಡ ಏನು ಭಾರಿ ದೊಡ್ಡ ಪರಿವರ್ತನೆಯನ್ನು ಮಾಡಲಿಕ್ಕೆ ಕಾರಣ ಆಗುತ್ತೆ. ಮೇಡಮ್, ಈಗ ಕಾರ್ಯಕ್ರಮ ಎಷ್ಟು ಗಂಟೆಗೆ ಆರಂಭವಾಗುತ್ತೆ? ಇನ್ವಿಟೇಷನ್ ಅಲ್ಲಿ 4 ಗಂಟೆಗೆ ಅಂತ ಇದೆ. 4ರಿಂದ ಬಹುಶಃ 6 ಗಂಟೆ ತನಕ, 1.5 ಗಂಟೆ ಮಾತ್ರ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಪಾದೇಶ್ವರ ಸ್ವಾಮೀಜಿ ಅವರು, ವಿರಕ್ತ ಮಠ, ಹುಬ್ಬಳ್ಳಿ, ಧಾರವಾಡ ಅವರು ವಹಿಸ್ತಾರೆ. ಉದ್ಘಾಟಕರಾಗಿ ಮಾಜಿ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರು ಭಾಗವಹಿಸ್ತಾ ಇದ್ದಾರೆ. ಉಳಿದಂತೆ ಏಕಗಮಯಾನಂದ ಸ್ವಾಮೀಜಿಯವರು ರಾಮಕೃಷ್ಣ ಮಠ, ಫಾದರ್ ಜೋಸೆಫ್ ಮಾರ್ಟಿನ್ ಧರ್ಮಗುರುಗಳು, ದಿರೇಬೈಲ್ ಚರ್ಚ್, ಮೊಹಮ್ಮದ್ ಕುಂಜಿ ಮಂಗಳೂರು, ಅಮೃತ್ ಶ್ರೇಣಿಯವರು, ರಘು ಧರ್ಮಸೇನ ಸತ್ಯಸಾರಮಣಿ ಯುವ ವೇದಿಕೆ ಅಧ್ಯಕ್ಷರು, ಆಮೇಲೆ ರಾಜ್ ಚಿಂತನ್ ಪತ್ರಕರ್ತರು, ಆಮೇಲೆ ಮಂಜುನಾಥ್ ಕುರಹಟ್ಟಿ ಹುಬ್ಬಳ್ಳಿಯಿಂದ, ಆಮೇಲೆ ಶ್ರೀಮತಿ ಮಂಜುಳಾ ಹಿರೇಮಠ್ ಉಪಾಧ್ಯಕ್ಷರು ವಿರಕ್ತ ಮಠ ಹುಬ್ಬಳ್ಳಿ, ಆಮೇಲೆ ಶ್ರೀಮತಿ ವಿದ್ಯಾದಿನಕರ್, ಎಷ್ಟು ಮಂದಿ ಎಲ್ಲ ಭಾಗವಹಿಸ್ತಾ ಇದ್ದಾರೆ ಅಲ್ಲಿ ಆಹ್ವಾನ ಪತ್ರದಲ್ಲಿ. ಎಸ್, ನೀವೀಗ ಅನೇಕ ಮಂದಿಗೆ ಆಹ್ವಾನ ಪತ್ರಿಕೆಗಳನ್ನು ಕೊಡಲಿಕ್ಕೆ ಹೋಗಿದ್ದೀರಿ, ಅಥವಾ ಇವತ್ತಿನ ಸಾಮಾಜಿಕ ಜಾಲತಾಣ ಮೂಲಕ ಕೂಡ ನೀವು ಇನ್ವೈಟ್ ಮಾಡ್ತಾ ಇದ್ದೀರಿ. ಸಾಮಾನ್ಯ ವರ್ಗದ ಜನರ, ಹೌಸ್ ವೈಫ್ಸ್, ಗೃಹಿಣಿಯರ ಇವರದೆಲ್ಲ ಪ್ರತಿಕ್ರಿಯೆ ಯಾವ ರೀತಿ ಉಂಟು? ನಾನು ಇಷ್ಟು ತನಕ ಹೋಗಿ ಯಾರ್ಯಾರಿಗೆ ಅಪ್ರೋಚ್ ಆಗಿದ್ದೇನೆ, ಅವ್ರದ್ದೆಲ್ಲರದ್ದು ಭಾರಿ ಒಳ್ಳೆ ನನಗೆ ಸಿಕ್ಕಿದೆ. ಯಾಕಂದ್ರೆ ಈ ತರದ್ದು ಆಗ್ಲೇ ಬೇಕಿತ್ತು, ನೀವು ಶುರು ಮಾಡಿದ್ದೀರಿ, ನಾವು ಖಂಡಿತ ಬರ್ತೇವೆ ಇದಕ್ಕೆ. ಅದಲ್ಲದೆ ನಮ್ಮ ಹತ್ತಿರ ಬೇಡ ಅಂತ ಹೇಳಿಲ್ಲ, ಇಲ್ಲ ಖಂಡಿತ ಯಾರು ಇದಕ್ಕೆ ನಮಗೆ ಸಾಮರಸ್ಯ ಸುಮ್ಮನೆ ಇವರೆಲ್ಲ ಹೇಗೂ ದಿನನಿತ್ಯ ವಿಷ ಕೊಡ್ತಾ ಇದಾರಲ್ಲ, ಅದೇ ಖುಷಿ ಆಗ್ತಾ ಉಂಟು, ಇದೇ ಅಮಲ್ನಲ್ಲಿ ಇರುವಂತ ಯಾರು ಹೇಳಿಲ್ಲ. ನೋಡಿ, ಎಲ್ಲ ಪಾಸಿಟಿವ್ ಬರುದಿಲ್ಲ, ನಾವು ಹೋಗುವಾಗ ಅದ್ರಲ್ಲಿ ನೆಗೆಟಿವ್ಸ್ ಬರ್ತದೆ. ಅದು ಅದರಲ್ಲಿ ನಾನು ಹೋಗಿದ್ದೆಲ್ಲ ಒಂದು 90% ಅಲ್ಲಿ 1% ಮಾತ್ರ ಬೇಡ ಅಂತ ಹೇಳಿದ್ರು. ಅವ್ರು ಅದೇ ನೀವು ಹೇಳಿದ ಹಾಗೆ ಹೇಳಿದ್ರು ಅವರು. ಏನಂದ್ರೆ ಈಗ ಆಲ್ರೆಡಿ ಎಲ್ಲ ಆಗ್ತಾ ಉಂಟು, ನೀವು ಇದು ಮಾಡಿ ಏನ್ ಪ್ರಯೋಜನ ಅಂತ ಕೇಳಿದ್ರು. ನಾನು ಹೇಳಿದೆ 90% ಜನ ಇದು ಬೇಕು, ಯಾಕಂದ್ರೆ ಈ ರೀತಿಯ ಒಂದು ಸೌಹಾರ್ದ ವಾತಾವರಣ ಬೇಕು ಅಂತ ಕೇಳಿದವರು. ನಾವು ಇದನ್ನು ನಾವು ಸೋಷಿಯಲ್ ಮೀಡಿಯಾಕ್ಕೆ ಹಾಕಿದ ತಕ್ಷಣ ಅವರದ್ದೇ ಕೆಲವು ಜನ ಕಾಲ್ ಬಂತು ನನಗೆ, ನೀವು ಈ ತರ ಮಾಡ್ತಾ ಇದ್ದೀರಾ, ನಾವು ನಮ್ಮ ಕಾಲೇಜಿಂದ ನಮ್ಮ ಮಕ್ಕಳನ್ನ ನಾವು ಇಟ್ಕೊಂಡು ಬರ್ತಾ ಇದ್ದೇವೆ ಅಂತೇಳಿ, ಮುಲ್ಕಿಯಿಂದ ಆಗ್ಲಿ ಹೆಡ್ ಮಿಸ್ಟರ್ ಫೋನ್ ಮಾಡಿದ್ರು, ಒಳ್ಳೆ ಕಾರ್ಯಕ್ರಮ, ನೀವು ಇದನ್ನು ನಮ್ಮ ಮುಲ್ಕಿಗೆ ಸಮೇತ ಬಂದು ಮಾಡ್ಬೇಕು, ನೆಕ್ಸ್ಟ್ ನಿಮ್ಮ ಒಂದು ಇದರಲ್ಲಿ ಮಾಡಿ, ನಾವು ಮಾಡ್ತೇವೆ, ನೀವು ಅದಕ್ಕೆ ಗೈಡ್ ಮಾಡ್ಬೇಕು ನಮ್ಗೆ. ನನಗೆ ತುಂಬಾ ಸಂತೋಷ ಆಯ್ತು. ಆಗ ನಾವು ಇನ್ನು ಶುರು ಮಾಡಿದ್ವಿ ಅಷ್ಟೇನೆ, ಆಗ ಇನ್ನು ನನಗೆ ಒಂದು ಉಮೇದ್ ಬಂತು. ಮೊಹಮ್ಮದ್ ಅವರು ಹೇಳಿದ್ರು ನೋಡಿ, ಸಣ್ಣ ಹುಬ್ಬಳ್ಳಿಯಲ್ಲಿ ಕೂಡ ಆಗಬೇಕು ಈ ಕಾರ್ಯಕ್ರಮಗಳು. ಮತ್ತೆ ಮಣಿಪಾಲದಿಂದ ಸಹ ಹಾಗೆ, ಮಣಿಪಾಲದಿಂದ ನನಗೆ ಬಂತು. ನನಗೆ ಅವ್ರದ್ದು ಅಷ್ಟು ಪರಿಚಯ ಇಲ್ಲ, ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನ್ನನ್ನು ಕಾಂಟ್ಯಾಕ್ಟ್ ಆಗಿ, ನಿಮ್ಗೆ ಸಿಗ್ಬೇಕು, ನಾನು ಈ ವಿಷಯದಲ್ಲಿ ನಿಮ್ಮ ಹತ್ರ ನಾವು ಡಿಸ್ಕಸ್ ಮಾಡ್ಬೇಕಂತ ಕರೆದ್ರು. ಆಗ ನನಗೆ ಇನ್ನೂ ಸಮೇತ ಮಾಡುವ ಇದು ಅಂತ ಹೇಳ್ಬಿಟ್ಟು ಹೇಳಿ ನಾನು ತುಂಬಾ ಹಾಗಾದ್ರೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಬರ್ತಾ ಉಂಟು. ಇಂಥದ್ದು ಬೇಕು ಅಂತ ಹೇಳಿದೆ, ಬಟ್ ಇದಕ್ಕೆ ನಾಯಕತ್ವ ಕೊಡುವವರು ಯಾರು? ಇಲ್ಲಿ ಪ್ರಶ್ನೆ ಇದ್ದದ್ದು ನಾಯಕತ್ವ ಕೊಡುವವರು ಯಾರು? ನಾಯಕತ್ವವನ್ನ ಕೊಡುವಾಗ ಅವರನ್ನ ದಮನಿಸಿ, ಅವರನ್ನ ಹೆದರಿಸಿ ಕೂರಿಸುವವರು ಕೂಡ ಒಂದು ವರ್ಗ ಇದ್ದಾರೆ. ಸೌಹಾರ್ದ ಯಾಕೆ ಬೇಕು ಇದನ್ನೆಲ್ಲವನ್ನ ಮೆಟ್ಟಿ 1% ಜನ ಇದ್ದಾರೆ. ಇದೆಲ್ಲವ ಮೆಟ್ಟಿ ನಿಂತು ಮಂಜುಳಾ ನಾಯಕರವರು ಮೆಟ್ಟಿ ನಿಂತು
ಅದಕ್ಕೆ ಉತ್ತರವನ್ನು ಕೊಡಬೇಕು ನಾವು ಅಂತೇಳಿ. ನಾವು ಮಾಡಿದ ಈ ಕಾರ್ಯಕ್ರಮ ಎಷ್ಟು ಜನರಿಗೆ ತಲುಪುದೆ ಅಂತೇಳಿ ನಮ್ಮ ಆಲೋಚನೆ ಅಲ್ಲ. ನಮ್ಮ ಆಲೋಚನೆ ಒಬ್ಬನಿಗೆ ತಲುಪಿದರೂ ಕೂಡ ನಮ್ಮ ಆಲೋಚನೆ, ನಾವು ಮಾಡಿದಂಥ ಚಿಂತನೆ ನಮಗೆ ಸಾಕು, ನಾಳೆ ಮಲ್ಟಿಪ್ಲೈ ಆಗ್ತದೆ. ಯಾಕಂತ ಹೇಳಿದ್ರೆ ಈಗ 10 ಮೈಲು ನಡೆಯಬೇಕಾದರೂ ಕೂಡ ಒಂದು ಸಣ್ಣ ಹೆಜ್ಜೆಯಿಂದ ಪ್ರಾರಂಭಿಸುವುದು. 10 ಮೈಲ್ ನಡೆಯಬೇಕಾದ್ರೆ ಪ್ರಾರಂಭಿಸುವುದು ಹೆಜ್ಜೆ. ಆ ಒಂದೊಂದು ಹೆಜ್ಜೆ ಹೋಗಿ ಹೋಗಿ ಅದು 10 ಮೈಲ್ ಆಗ್ತದೆ ಹೊರತು 10 ಮೈಲಿಂದ ಒಂದು ಹೆಜ್ಜೆಗೆಲ್ಲ. ನಮ್ಮ ಆಲೋಚನೆ ಇರೋದೇ ಅಂತ ಹೇಳಿದ್ರೆ ನಾವು ಜನರಿಗೆ ಸೌಹಾರ್ದವನ್ನ ಕಲ್ಪಿಸಿಕೊಡಬೇಕು. ಅವರವರ ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ಹೋಗಿ ಅವರವರ ಧರ್ಮವನ್ನು ಅವರವರು ಚೆನ್ನಾಗಿ ಅರಿತುಕೊಳ್ಳಬೇಕು. ಈ ಸಂಸ್ಕೃತದಲ್ಲದೆ ಸರ್ವೇ ಜನ ಸುಖಿನೋ ಭವಂತು ಅಂತ. ಏನು ಸರ್ವೇ ಜನ ಅಂತ ಹೇಳಿದರೆ ಹಿಂದೂಗಳ ಸುಖವರಿಗೆ ಅಂತ ಹೇಳಿದಾರ? ಸರ್ವೇ ಜನ ಅಂತ ಹೇಳಿ ಎಲ್ಲರೂ ಎಲ್ಲರೂ ಏನಾಗಿರಿ, ಸುಖವಾಗಿರಿ ಅಂತೆ. ಆ ಸುಖವೇ ನಾವು ಆಲೋಚನೆ ಮಾಡಿದಂತು. ಈಗ ನೋಡಿ, ಪ್ರಪಂಚದಲ್ಲಿ 84 ಲಕ್ಷ ಜೀವಿಗಳಿದೆ. ಎಷ್ಟಿದೆ? ಈ 84 ಲಕ್ಷದಲ್ಲಿ ದುಡಿದು ತಿನ್ನುವ ಒಂದು ಜೀವಿ ಮನುಷ್ಯ ಮಾತ್ರ. ಒಬ್ಬ ಮಾತ್ರ ದುಡಿದು ತಿನ್ನುವ ಮನುಷ್ಯ ಜನಾಂಗ. ಉಳಿದ ಪ್ರಾಣಿ, ಪಕ್ಷಿ, ಸಸ್ತನಿ ಅಥವಾ ಯಾವುದೇ ಪ್ರಾಣಿ ಆಗಲಿ ಅದು ಯಾವುದೂ ದುಡಿದು ತಿನ್ನುವುದಿಲ್ಲ. ಅದಕ್ಕೆಲ್ಲ ಆಹಾರ ಕೊಡುವವ ಯಾರು? ಸರ್ವಶಕ್ತನಾದ ದೇವರು, ಎಲ್ಲರನ್ನೂ ಸಾಕುವವ. ಆದರೆ ನಮ್ಗೆ ಏನು ಮಾಡಿದ ಅಂತ ಹೇಳಿದ್ರೆ ನಮಗೆ ಆ ಮೆದುಳನ್ನು ಕೊಟ್ಟ. ಆ ಮೆದುಳನ್ನು ನಾವು ಒಳ್ಳೆಯದಕ್ಕೆ ಉಪಯೋಗಿಸಬೇಕು. ಇನ್ನೊಬ್ಬನಿಗೆ ಕೆಟ್ಟದಾಗುವಂತೆ, ಅಸೂಯೆ ಪಟ್ಟುಕೊಳ್ಳುವಂತೆ, ಅಪನಂಬಿಕೆಯನ್ನು ಅಥವಾ ಒಬ್ಬನಿಗೆ ಮೋಸ ಮಾಡುವಂಥದ್ದು, ದಗೆ ಮಾಡುವಂಥದ್ದು ಈ ಆಲೋಚನೆ ನಮ್ಮಲ್ಲಿ ಇರಬಾರ್ದು. ಎಲ್ಲರೂ ನಮ್ಮವರೇ. ಇವ ನಾರವ ಅಂತೇಳಿ ನಾವು ಮಾಡುವೆ. ಇವ ನಮ್ಮವ ಅಂತೇಳಿ ಯಾರು ಕುವೆಂಪು ಅವರವ್ರು ಮಾತು ಹೇಳಿದ ನನಗೆ ಅದು ನೆನಪು. ಈ ರೀತಿ ನಮ್ಮ ಭಾವನೆ ಬರಬೇಕು. ಈ ಭಾವನೆ ಬರಲಿಕ್ಕೆ ನಾನು ಹಣ ಖರ್ಚು ಮಾಡಬೇಕಾ? ನಿಮ್ಮ ಮುಖ ನನಗೆ ಕಾಣ್ತದೆ, ಚಂದ ಉಂಟಾ ಚಂದ ಇಲ್ಲ ಅದು ಬೇರೆ, ದೇವರ ಸೃಷ್ಟಿ. ಆದರೆ ನಿಮ್ಮ ಮನಸ್ಸು ಒಳ್ಳೆಯದಾಗಿರ್ಬೇಕು. ನನ್ನ ಮನಸ್ಸು ಒಳ್ಳೆಯದಾಗಿರ್ಬೇಕು. ಅದು ಯಾರಿಗೂ ಕಾಣದ ವಸ್ತು. ಇವತ್ತು ಮನುಷ್ಯನಿಗೆ ಕಣ್ಣಿಗೆ ಕಾಣದ ವಸ್ತು ಅಂತೇಳಿ ಮನಸ್ಸು. ಇದು ಒಳ್ಳೆಯದಾದರೆ ಎಲ್ಲವೂ ಮುಗಿಯಿತು. ಏನೂ ಇಲ್ಲ. ಪೊಲೀಸು ಬೇಡ, ಮಿಲಿಟರಿಯೂ ಬೇಡ, ಕೋರ್ಟು ಬೇಡ. ನಾನು ಇಂದು ಮಾತುಕತೆಯನ್ನು ಸಮಾಪನ ಮಾಡ್ತಾ ಇದ್ದೇನೆ. ಟವರ್ ಸರ್, ಕೊನೆಯದಾಗಿ ಈ ಒಂದು ಸಮಾವೇಶ. ಈಗ ಮೇಡಮ್ ಹೇಳಿದ ಹಾಗೆ ಅವರಿಗೆ ಇದು ಯಾವ ರೀತಿ ಜನರಿಂದ ಇದು ಪ್ರತಿಕ್ರಿಯೆ ಅದು ನೆಗೆಟಿವ್ ಆಗಿ ಅವರು ಹೇಳಿದ್ದಾರೆ ಅಷ್ಟೇ, ವಿರೋಧ ಮಾತಾಡಲಿಲ್ಲ. ನೀವೇನೋ ದೊಡ್ಡದು ಮಾಡ್ಲಿಕ್ಕೆ ಹೋಗಿದ್ದೀರಿ, ಬಡ್ಕೊಳ್ಳಿ, ಪೆಟ್ಟು ಮಾಡಿಕೊಳ್ಳಿ, ಬೆಂಕಿ ಕೊಡ್ಲಿ, ನಿಮ್ಗೆಲ್ಲ ಇದೆಲ್ಲ ಹಾಗೆ ಹೇಳಲಿಲ್ಲ. ಅವರ ನೆಗೆಟಿವ್ ಥಿಂಕಿಂಗ್. ಇದಕ್ಕಿಂತ ಮೊದಲು ಕೂಡ ಮಾಧ್ಯಮದಲ್ಲಿ ಹೇಳಿದ್ದೇನೆ. ಏನಂತ ಹೇಳಿದ್ದಾರೆ, ನಮ್ಮ ಜನರಿಗೆ ಕಾಲಬುಡದಲ್ಲಿ ಡ್ರೈನೇಜ್ ಹೊರಗೆ ಬಂದರೂ ಕೂಡ ಮಾತಾಡಲಿಕ್ಕೆ ಬೇಡ. ಇನ್ನೊಬ್ಬರು ಬಂದು ಟವರ್ಸ್ ಅಥವಾ ಮಹಮ್ಮದ್ ಬಂದು ಅದು ಕಾರ್ಪೊರೇಷನ್ ಕರೆದು ಅದು ಕ್ಲೀನ್ ಆಯ್ತು ಅಂತೇಳಿ ಹಾಗೆ ಆ ರೀತಿದಿರುವಾಗ ಅದರಿಂದ ಮಂಜುಳಾ ಮೇಡಮ್ ಕೂಡ ಏನೂ ಭಯ ಪಡುವುದಿಲ್ಲ. ಇವರು ಹೇಳಿದಾಗೆ ಒಂದು ಸ್ಟೆಪ್ನಿಂದ ಸ್ಟಾರ್ಟ್. ಅದು ನಾವು ಸತ್ತರೆ ಇನ್ನೊಬ್ಬರನ್ನು ಅದನ್ನು ಮುಂದುವರಿಸ್ತಾನೆ. ನಮ್ಮ ಲಗೇಜನ್ನು ಕ್ವಾರಿಯರ್ನವನ್ನು ಕೊಂಡೋದಾಗೆ ಮುಂಬೈಯಲ್ಲಿ ನನ್ನ ತಮ್ಮ ಕಳಿಸ್ತಾನೆ, ಅದು ತಂದು ಕೊಡುವುದು ಕ್ವಾರಿಯರ್ನವ, ನನ್ನ ತಮ್ಮ ಬರುವುದಿಲ್ಲ ಅದರೊಟ್ಟಿಗೆ. ಹಾಗೆ ಇದು ಒಂದು ದಿವಸ ಹೋಗಿ ರೀಚ್ ಆಗಿ ಇದರಿಂದ ಈ ಸಮಾಜಕ್ಕೆ ಪ್ರಯೋಜನ ಸಿಗ್ತದೆ ಅಂತೇಳಿ ನನ್ನ ಅನಿಸಿಕೆ. ದೇವರ ಆಶೀರ್ವಾದ ಈ ಒಳ್ಳೆ ಕೆಲಸದ ಮೇಲೆ ಮಂಜುಳಾ ಮೇಡಮ್ಗೆ ಉಂಟು, ಅವರಿಗೆ ಬೆಂಬಲ ಕೊಟ್ಟ ಪ್ರತಿಯೊಬ್ಬರಿಗೆ ಉಂಟು ಅಂತೇಳಿ ನಾನು ನಂಬಿಕೊಂಡಿದ್ದೇನೆ. ಮಂಜುಳಾ ಮೇಡಮ್ ಅವರೇ, ಕೊನೆಯದಾಗಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಒಂದು ಸಮಾವೇಶಕ್ಕೆ ನೀವು ಜನರ ಹತ್ರ ಏನು ಕೇಳಲಿಕ್ಕೆ ಬಯಸ್ತೀರಿ? ನಾನು ಜನರ ಹತ್ರ ಇಷ್ಟೇ ಕೇಳುದು ಏನಂದ್ರೆ, ಇದು ಕಾರ್ಯಕ್ರಮ ನನ್ನ ಕಾರ್ಯಕ್ರಮ ಅಲ್ಲ, ಇದು ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮ. ಹಾಗಾಗಿ ನೀವೆಲ್ಲರೂ ನಿಮ್ಮ ಮನೆಯ ಮಕ್ಕಳನ್ನು, ನಿಮ್ಮ ಮನೆಯ ಎಷ್ಟು ಅಕ್ಕಪಕ್ಕದವರನ್ನು ಎಲ್ಲರನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಲ್ಪ ಬಿಡುವು ಮಾಡಿ. ಯಾಕಂದರೆ ಮಳೆ ಸಮೇತ ಬಿಟ್ಟಿದೆ. ಈಗಿರುವ ಸಂದರ್ಭದಲ್ಲಿ ತಾವೆಲ್ಲರೂ ನಿಮ್ಮ ಹತ್ತಿರ ಮನೆಯವರನ್ನು ಎಲ್ಲರನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಸೇರಿ ನಮಗೆ ಶುಭ ಹಾರೈಸಬೇಕು. ಹಾಗೆ ಇದರಿಂದ ಎಲ್ಲರಿಗೂ ಶುಭ ಆಗ್ತದೆ. ಈ ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಈ ಉದ್ದೇಶಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು. ಹಾಗಾಗ್ಬಿಟ್ಟು ತಾವು ಬರಬೇಕು. ನಾಳೆ ಭಾನುವಾರ 3:15 ಗಂಟೆಗೆ CV ನಾಯಕ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ನಡೀತದೆ. ಹಾಗಾಗ್ಬಿಟ್ಟು ತಾವೆಲ್ಲರೂ ಬರಬೇಕಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಸಾಮರಸ್ಯ ಮಂಗಳೂರು ಸಂಸ್ಥೆ ವತಿಯಿಂದ ನಡೀತಾ ಇರುವಂತ ಸೌಹಾರ್ದ ಸಮ್ಮೇಳನ. ಒಂದು ವಿಚಾರ, ಈ ಕೋಮುವಾದ ಮತ್ತು ಮೂಲಭೂತವಾದ ಇದು ಎರಡೂ ಅಪಾಯಕಾರಿ. ಇದು ಅಪಾಯಕಾರಿ. ಅದಕ್ಕೆ ನಾವು ಯಾವುದೇ ಸಮುದಾಯದವರದ್ದೇ ಆದರೂ ಕೂಡ ಸಾಮರಸ್ಯವನ್ನ ಮಕ್ಕಳಿಗೆ ಕಲಿಸಿ ನೀವು ಅದನ್ನ ಬೆಳೆಸಿ. ಅದು ಗಿಡವಾಗಿ ಬೆಳೆದು ಮರವಾದಾಗ ಅದರ ನೆರಳು ಹೇಗೆ ನಮಗೆ ಸಿಗ್ತದ, ಅದೇ ರೀತಿ ಸಾಮರಸ್ಯದ ಆ ಒಂದು ಚಿಂತನೆ ನಮ್ಮನ್ನೆಲ್ಲವನ್ನ ನೆರಳು ಕೊಟ್ಟು ರಕ್ಷಣೆ ಮಾಡ್ತದೆ. ಇಲ್ಲದ್ರೆ ನಾವು ಅಪಾಯಕ್ಕೆ ಸಿಲುಸ್ತೇವೆ.
ಯಾಕೆ ರಾಜಕೀಯವಾಗಿ ರಾಜಕೀಯ ಪಕ್ಷ ಬೇಕು. ಒಂದೇ ಪಕ್ಷದಾದರೆ ಓಟು ಯಾರಿಗೆ? ಒಂದೇ ಪಕ್ಷ ಆದರೆ ಓಟು ಯಾರಿಗೆ? ಆದರೆ ನಮ್ಮ ನಿಲುವು ರಾಜಕೀಯ ಪಕ್ಷದವರು ಕೂಡ ನಮ್ಮ ಸಾಮರಸ್ಯದ ರಾಜಕೀಯವನ್ನೇ ಮಾಡಬೇಕು. ಸಾಮರಸ್ಯದ ಸೌಹಾರ್ದದ ರಾಜಕೀಯವನ್ನೇ ಮಾಡಲಿ ಮಹಮ್ಮದ್ ಅವರೇ. ಎಸ್, ಥ್ಯಾಂಕ್ ಯು. ಸಾಮರಸ್ಯ ಮಂಗಳೂರು ಸಂಸ್ಥೆ ವತಿಯಿಂದ ಇದೇ ಭಾನುವಾರ 29ನೇ ತಾರೀಕಿಗೆ ಮಧ್ಯಾಹ್ನ ನಂತರ 4 ಗಂಟೆಗೆ ಆರಂಭವಾಗುವಂಥ ಈ ಒಂದು ಸೌಹಾರ್ದ ಸಮ್ಮಿಲನದ ವಿಚಾರವಾಗಿ ಇವತ್ತಿನ ಮಾತುಕತೆಯಲ್ಲಿ ಜೊತೆಗೆ ಭಾಗಿಯಾದಂಥ ಸಾಮರಸ್ಯ ಮಂಗಳೂರು ಸಂಸ್ಥೆ ಅಧ್ಯಕ್ಷೆಯಾಗಿರುವಂಥ ಮಂಜುಳಾ ವೈ ನಾಯಕ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಅದೇ ರೀತಿ ಈ ಒಂದು ಸಂಘಟನೆಯ ಸಂಚಾಲಕರಲ್ಲಿ ಆಗಿರುವಂಥ ಮತ್ತು ಸಾಮಾಜಿಕ ಕಾರ್ಯಕರ್ತರಾಗಿರುವ ಜೆರಾರ್ಡ್ ಟವರ್ಸ್ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಉಪಮೇಯರ್ ಮತ್ತು ಈ ಒಂದು ಸೌಹಾರ್ದ ಸಮ್ಮೇಳನದ ಸಂಚಾಲಕರಾಗಿರುವಂಥ ಮೊಹಮ್ಮದ್ ಕುಂಜತ್ ಬೈಲ್ ಅವರಿಗೆ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು. ನಿಮಗೂ ನಮ್ಮ ವಂದನೆ. ಈ ಒಂದು ಕಾರ್ಯಕ್ರಮವನ್ನು ಪ್ರಚಾರ ಮಾಡುತ್ತಾ ಇದ್ದೀರಾ, ಹಾಗೆ ನಿಮಗೆ ಮೊದಲಿಗೆ ಧನ್ಯವಾದಗಳು. ನಿಮಗೆ ನಮ್ಮ ಧರ್ಮ ನಮ್ಮ ಧರ್ಮ ಸೌಹಾರ್ದವನ್ನು ಈ ನೆಲದ ಈ ತುಳುನಾಡಿನ ಧರ್ಮ ಅಂದ್ರೇನೆ ಅದು ಎಲ್ಲರನ್ನು ಒಳಗೊಳ್ಳುವಂಥ ಧರ್ಮ. ಎಸ್, ನಾನು ಮಾತುಕತೆಯನ್ನು ಸಮಾಪನ ಮಾಡ್ತಿದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.